ಕಳೆದೊಂದು ದಶಕದಲ್ಲಿ ಹೊರ ರಾಜ್ಯದ ಮೊಬೈಲ್ ಬಳಸಿ ನಕಲಿ ಲಾಗಿನ್ ಮೂಲಕ ಹಲವು ರಾಜ್ಯಗಳಲ್ಲಿ ಪ್ರತಿಪಕ್ಷಗಳ ಗ್ಯಾರಂಟಿ ಮತದಾರರ ಹೆಸರು ಅಳಿಸಿದ್ದಾರೆ ಎಂದು ರಾಹುಲ್ ಗಾಂಧಿಯವರು ಹೇಳಿದರು. ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ 6,018 ಕಾಂಗ್ರೆಸ್ ಮತದಾರರ ಹೆಸರನ್ನು ಅಳಿಸಲಾಯಿತು. 2013ರಿಂದ ಅದು 2 ಬಾರಿ ಯಶಸ್ವಿಯಾಯಿತು. ಅನಂತರ ನಾವು ಎಚ್ಚೆತ್ತು ದೂರು ಕೊಟ್ಟ ಮೇಲೆ ಆ ರೀತಿ ಹೆಸರು ಅಳಿಸಲು ಸಾಧ್ಯವಾಗಲಿಲ್ಲ. ಇಲ್ಲದಿದ್ದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ನಮ್ಮ ಅಭ್ಯರ್ಥಿ ಸೋಲುತ್ತಿದ್ದರು ಎಂದು ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾಗಿರುವ ರಾಹುಲ್ ಗಾಂಧಿಯವರು ದಿಲ್ಲಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿಯನ್ನ ನೀಡಿದರು. ಮಹಾರಾಷ್ಟ್ರದ ರಾಜುರಾ ವಿಧಾನಸಭಾ ಕ್ಷೇತ್ರದಲ್ಲೂ ಇದನ್ನೇ ಮಾಡಿದ್ದಾರೆ. ಗೋದಾಬಾಯಿ ಎಂಬ ಹೆಸರಿನಲ್ಲಿ ನಕಲಿ ಲಾಗಿನ್ ಬಳಸಿ ಇದನ್ನ ಮಾಡಿದ್ದಾರೆ. ಒಂದೇ ನಿಮಿಷದಲ್ಲಿ 16 ಹೆಸರು ಅಳಿಸಿದ್ದು ಕಂಡುಬಂದಿದೆ. ಇದನ್ನ ಸರಿಪಡಿಸಬೇಕಾದ ಚುನಾವಣಾ ಆಯೋಗವು ಬಿಜೆಪಿಯ ಬಾಲಪಡುಕಾಗಿದೆ ಎಂದು ರಾಹುಲ್ ಅವರು ಟೀಕಿಸಿದರು. ಇದಕ್ಕೆಲ್ಲ ಆಧಾರವಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ವೋಟ್ ಚೋರಿ ಬಾಂಬ್ ಸಿಡಿಯಲಿದೆ ಎಂದು ಅವರು ಹೇಳಿದರು. आपने कहा सर कि आपके पास पुख्ता सबूत है, ब्लैक एंड वाइट सबूत है, तो क्या अगर ईसीआई अभी जवाब नहीं देती है तो कोर्ट का रुख करेंगे, ये ऑप्शन है आपके पास, जाएंगे? देखिए, मैंने कहा कि मेरा काम एज ऑपोजिशन लीडर नॉर्मल सिचुएशन में मेरा काम ऑपोजिशन का रोल है, सरकार पे प्रेशर डालने का रोल है. मेरा काम हिंदुस्तान के लोकतंत्र को बचाने का नहीं है. Tandoor Family Restaurant brings you Mangalorean Seafood Thali. More than 12 varieties of items available in Thali. Enjoy varieties of coastal cuisines at Tandoor. Tandoor Family Restaurant, Pintos Lane, Jail Road, Karangalpadi, Mangalore. Contact 7760 609090.